10 ರಾಜ್ಯಗಳಲ್ಲಿನ ಪರಿಸರ ಸೂಕ್ಷ್ಮ ಪ್ರದೇಶಗಳ ಸಂರಕ್ಷಣೆಗೆ ಸಂಬಂಧಿಸಿದ ಕಸ್ತೂರಿ ರಂಗನ್ ವರದಿಯನ್ನ ಯಥಾವತ್ತಾಗಿ ಅನುಷ್ಠಾನ ಮಾಡುವುದು ಬೇಡ ಎಂದು ರಾಜ್ಯದಲ್ಲಿ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅರಣ್ಯ ಸಚಿವನಾಗಿದ್ದ ತಾನು ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೆ ಎಂದು ಮಾಜಿ ಸಚಿವ ಬಿ ರಮಣತ್ರೈ ತಿಳಿಸಿದ್ದಾರೆ. ಈಗಿನ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಕಸ್ತೂರಿ ರಂಗನ್ ವರದಿ ಬಗ್ಗೆ ಅದನ್ನ ಯಥಾವತ್ತಾಗಿ ಅನುಷ್ಠಾನ ಮಾಡಲಾಗುವುದು ಎಂಬುದಾಗಿ ಯಾವ ಅರ್ಥದಲ್ಲಿ ಹೇಳಿಕೆ ನೀಡಿದ್ದಾರೆ ಎಂದು ತಿಳಿಯದು. ಅವರ ಜೊತೆ ಮಾತನಾಡಿ ಈ ಹಿಂದೆ ನಾವು ಕೈಗೊಂಡಂತಹ ನಿರ್ಣಯಗಳ ಬಗ್ಗೆ ಚರ್ಚಿಸುತ್ತೇನೆ, ವರದಿ ಯಥಾವತ್ ಜಾರಿ ಬೇಡ ಎಂದು ಈಗಲೂ ಹೇಳ್ತಾ ಇದ್ದೇವೆ ಎಂದವರು ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಈ ವಿಚಾರದಲ್ಲಿ ಯಾವ ರಾಜಕೀಯ ಪಕ್ಷದ ಮೇಲೂ ಗೂಬೆ ಕೂರಿಸುವುದು ಬೇಡ. ಕಸ್ತೂರಿ ರಂಗನ್ ವರದಿಯ ಯಥಾವತ್ ಅನುಷ್ಠಾನಕ್ಕೆ 2013-18 ಅವಧಿಯ ಕಾಂಗ್ರೆಸ್ ಸರ್ಕಾರ ಮತ್ತು ಆ ಬಳಿಕ ಬಂದಂತಹ ಬಿಜೆಪಿ ಸರ್ಕಾರ ಕೂಡ ವಿರೋಧ ವ್ಯಕ್ತಪಡಿಸಿದೆ. ನಾನು ಅರಣ್ಯ ಸಚಿವನಾಗಿದ್ದಾಗ ಈ ವರದಿ ಕುರಿತಂತೆ ಕೇಂದ್ರ ಸರ್ಕಾರ ಏರ್ಪಡಿಸಿದ್ದ ಅನೇಕ ಸಭೆಗಳಿಗೆ ರಾಜ್ಯದ ಅಪರ ಕಾರ್ಯದರ್ಶಿ ಜೊತೆಗೆ ಹಾಜರಾಗಿ ನಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ವು. ಇನ್ನು ಕೇಂದ್ರ ಅರಣ್ಯ ಇಲಾಖೆಯ ಕರಡು ಅಧಿಸೂಚನೆಗೆ ಅನೇಕ ತಿದ್ದುಪಡಿಗಳನ್ನ ಮತ್ತು ಸಲಹೆಗಳನ್ನ ಕಳುಹಿಸಿದ್ದೆವು. ಆ ಬಳಿಕ ಕಳೆದ 9 ವರ್ಷಗಳಿಂದಲೂ ಕಸ್ತೂರಿ ರಂಗನ್ ವರದಿ ಚರ್ಚೆಯಾಗ್ತಲೇ ಇದೆ. ವರದಿ ಜಾರಿ ಬಗ್ಗೆ ಇನ್ನೂ ಅಂತಿಮ ತೀರ್ಮಾನವಾಗಿಲ್ಲ. ವರದಿ ಅನುಷ್ಠಾನದ ಬಗ್ಗೆ ಕೇಂದ್ರ ಸರ್ಕಾರ ತೀರ್ಮಾನ ಕೈಗೊಳ್ಳಬೇಕೇ ಹೊರತು ರಾಜ್ಯ ಸರ್ಕಾರಕ್ಕೆ ಈ ವಿಷಯದಲ್ಲಿ ಯಾವ ಅಧಿಕಾರವೂ ಇಲ್ಲ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಶಾಲೆಟ್ ಪಿಂಟೋ, ಜಯಶೀಲ ಅಡ್ಯಂತಾಯ, ಪೃಥ್ವಿರಾಜ್ ರೈ ಮುಂತಾದವರು ಇದ್ದರು. ಕಸ್ತೂರಿ ರಂಗನ್ ವರದಿ ರದ್ದು ಮಾಡಬೇಕಾದ್ರೆ ಒಂದು ಹೇಳಿಕೆಯನ್ನು ಕೊಡುವಂಥದ್ದು ಮುಖ್ಯ ಅಲ್ಲ. ನಾವು ಕಸ್ತೂರಿ ರಂಗನ್ ವರದಿ ಬೇಡ ಅಂತ ಹೇಳಿದ್ದೇವೆ ಅಂತ ಅವರು ಬಿಜೆಪಿಯವರು ಹೇಳಿದ್ದಾರೆ ಅಂತ ಹೇಳಿದ್ ನಾವು ಕೂಡ ಬೇಡ ಅಂತ ಬರೆದಿದ್ದೇವೆ. ಇದು ತಮ್ಮ ಗಮನಕ್ಕೆ ನಾವು ಕೂಡ ಪತ್ರಿಕೆ ಮತ್ತೆ ಹೇಳೋದು, ನಾವು ಕೂಡ ನಮಗೆ ಕಸ್ತೂರಿ ರಂಗನ್ ವರದಿ ಬೇಡ ಅಂತ ಬರೆದಿದ್ದೀವಿ. ನಾವು ಕೂಡ ಕಸ್ತೂರಿ ರಂಗನ್ ವರದಿ ಬೇಡ ಅಂತ ಬರೆದಿದ್ದೀವಿ. ನಾವು ಕೂಡ ಕಸ್ತೂರಿ ರಂಗನ್ ವರದಿ ಬೇಡ ಅಂತ ಬರೆದಿದ್ದೇವೆ. ನಂತರ ಬಿಜೆಪಿ ಸರ್ಕಾರ ಬೇಡ ಅಂತ ಬರೆದಿದ್ದಾರೆ ಅಂತ ಹೇಳಿ, ಆದರೆ ಕೇಂದ್ರದ ಸರ್ಕಾರ ವರದಿ ಇತ್ತು. ಕೇಂದ್ರದ ಸರ್ಕಾರ ಬಿಜೆಪಿ ಎರಡೂ ಕೇಂದ್ರದ ರಾಜ್ಯ ಸರ್ಕಾರ ಕಸ್ತೂರಿ ರಂಗನ್ ವರದಿ ರದ್ದು ಮಾಡಬೇಕಾದ್ರೆ ಇವತ್ತಿಗೂ ಕೂಡ ರದ್ದು ಮಾಡ್ಬೋದು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರನೇ ಇದೆ. ಅದು ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾದ ವಿಷಯವೂ ಕೂಡ ಅಲ್ಲ. ಈ ಕಸ್ತೂರಿ ವರದಿ ಆದರೆ ನಮ್ಮ ಜನವಸತಿ ತೊಂದರೆ ಆಗುತ್ತೆ ಅಂತ ಹೇಳುವಂಥದ್ದು ಅವರ ಅಭಿಪ್ರಾಯದ ಮೇಲೆ ವಿರೋಧ ಬಂದಾಗ ನಾವು ಕೂಡ ಅಧಿಕೃತವಾಗಿ, ನಾನು ಅಪರ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಇದ್ದಾಗ ನಾನು ಅದನ್ನು ನೆನಪುಮಾಡ್ತೇನೆ. ನಾವು ಆ ಸಮಿತಿಯಲ್ಲಿ ರವಿಕುಮಾರ್ ಅವರು ಅಪರ ಮುಖ್ಯ ಕಾರ್ಯದರ್ಶಿ, ಈಗ ಅಧಿಕೃತವಾಗಿ ನಾವು ಕೂಡ ನಮಗೆ ಕಸ್ತೂರಿ ರಂಗನ್ ವರದಿ ಬೇಡ ಅಂತೇಳಿ ನಾವು ವರದಿನ ಕೊಟ್ಟಿದ್ದೀವಿ. ಆದ್ದರಿಂದಾಗಿ ಯಾರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನ ಬೇಡ ಅಂತ ಹೇಳುವಂಥದ್ದನ್ನು ನಾನು ಜನತೆಗೆ ಸಂದೇಶವನ್ನು ಕೊಡಲಿಕ್ಕೆ, ಯಾಕೆಂದರೆ ಇದರ ವಿರುದ್ಧ ಕಾಂಗ್ರೆಸ್ನವರು ಇದಕ್ಕೆ ಅನುಷ್ಠಾನ ಮಾಡಲಿಕ್ಕೆ ಆಸಕ್ತಿ ಇತ್ತು, ಬಿಜೆಪಿ ಆಸಕ್ತಿ ಇಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಮೂಡಿಸ್ತಕ್ಕಂಥ ಆಗಬಾರ್ದು ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಾನು ಹೇಳ್ತೇನೆ. ಒಂದು ವೇಳೆ ಕಸ್ತೂರಿ ರಂಗನ್ ವರದಿ ಬೇಡ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಕೇಂದ್ರದಲ್ಲಿರ್ತಕ್ಕಂಥ ಪರಿಸರ ಇಲಾಖೆ ಅದನ್ನು ನಿಲ್ಲಿಸ್ತಕ್ಕಂಥ ಸಾಮರ್ಥ್ಯ ಇದೆ ಅಂತ ಹೇಳುವಂಥದ್ದು ನಾನು ಇಲ್ಲಿ ಅವರು ತೀರ್ಮಾನ. ಇದು ಕೇವಲ ಕರ್ನಾಟಕ ಸೀಮಿತವಾದ ವಿಚಾರವಲ್ಲ, ಅದು ಕೂಡ ಹೇಳ್ತೀನಿ. ಇದು 10 ರಾಜ್ಯಗಳಿಗೆ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಪರಿಸರ ಸೂಕ್ಷ್ಮ ಪ್ರದೇಶಕ್ಕೆ ಹಾಕಿರ್ತಕ್ಕಂಥ ಒಂದು ಕಮಿಟಿ. ಇದು ಅವರಿಗೆ ತೀರ್ಮಾನಕ್ಕೆ. ಆದ್ದರಿಂದಾಗಿ ಇದರಲ್ಲಿ ದೊಡ್ಡ ರಾಜ್ಯಕ್ಕೆ ಬೇಡ ಅಂತ ಹೇಳುವಂಥ ಮಾತನ್ನು ತಮ್ಮ ಗಮನಕ್ಕೆ ತರಬೇಕು.